ಉಡುಪಿ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕುತ್ಪಾಡಿ ಉದ್ಯಾವರೆಯಲ್ಲಿನ ಶ್ರೀ ಬ್ರಹ್ಮ ಬೈದರ್ಕಳ ವ್ಯಾಘ್ರ ಚಾಮುಂಡಿ ಗರೋಡಿಯ ಯಜಮಾನತ್ವ ಪಟ್ಟಾಭಿಷೇಕ ಕಾರ್ಯಕ್ರಮ ಉಡುಪಿ ಕುತ್ಪಾಡಿಯಲ್ಲಿನ ಕಾನಂಗಿ ದೇವಸ್ಥಾನದಲ್ಲಿ ನೆರವೇರಿತು. ಕಾನಂಗಿ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದಲ್ಲಿ ಪ್ರಾತಃ ಕಾಲದ ಪ್ರಾರ್ಥನೆ ಪೂಜೆಯೊಂದಿಗೆ ಪೀಠಾರೋಹಣ ಪೂರ್ವಭಾವಿ ಪೂಜಾದಿಗಳು, ಕಲಶಾರಾಧನೆ, ನವಗ್ರಹಾರಾಧನೆ, ದಾನಾದಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದ್ವು. ದೇವಸ್ಥಾನದ ಪ್ರಧಾನ ಅರ್ಚಕ ಕೆ ಬಾಲಕೃಷ್ಣ ಭಟ್ ಕುತ್ಪಾಡಿ ಮತ್ತು ಶಿಷ್ಯ ವೃಂದವು ಶಾಸ್ತ್ರೋಕ್ತವಾಗಿ ಪೂಜಾದಿಗಳನ್ನು ನೆರವೇರಿಸಿ ಅನುಗ್ರಹಿಸಿದರು. ದೇವಸ್ಥಾನದ ಡಾ ರಾಮಕೃಷ್ಣ ಭಟ್, ರಾಧಾಕೃಷ್ಣ ಭಟ್, ಗರೋಡಿಯ ತಂತ್ರಿಗಳಾದ ಕುತ್ಪಾಡಿ ಬಾಲಕೃಷ್ಣ ಭಟ್ ಮತ್ತಿತರ ಗಣ್ಯರ ದಿವ್ಯ ಉಪಸ್ಥಿತಿಯೊಂದಿಗೆ ದೇವಸ್ಥಾನದಿಂದ ಕುತ್ಪಾಡಿ ಗರೋಡಿಗೆ ಮೆರವಣಿಗೆ, ಬೈದರ್ಕಳ ದರ್ಶನ ಹಾಗೂ ಪಟ್ಟಾಭಿಷೇಕದ ವಿಧಿವಿಧಾನಗಳು ನಡೆಸಲ್ಪಟ್ಟವು. ಸೂಳ ಕೋಟಿ ಪೂಜಾರಿ ಮತ್ತು ಸತೀಶ್ ಪೂಜಾರಿ ಬೈದರ್ಕಳ ಪಾತ್ರಿಗಳಾಗಿದ್ದು ಅಭಯವನ್ನ ಇದ್ರು. ಕುತ್ಪಾಡಿ ಪಟೇಲರ ಮನೆ ದೊಡ್ಡಮನೆ ಕುತ್ಪಾಡಿ ಚಂದ್ರಶೆಟ್ಟಿ ಅಧಿಕಾರ ಸ್ವೀಕರಿಸಿ ಮಾತನಾಡಿ, ನಾವು ಗೊಂದಲ ಸಂಕಷ್ಟದಲ್ಲಿದ್ದಾಗ ಮಾತ್ರ ದೈವ ದೇವರುಗಳ ಮೊರೆ ಹೋಗದೆ ನಮ್ಮನ್ನ ಕಾಪಾಡುವ ಈ ಶಕ್ತಿಗಳನ್ನ ಸದಾ ಆರಾಧಿಸಿ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಸ್ಥಿರವಾಗಿರುವಂತಹ ಜೀವನಕ್ಕೆ ಸ್ಥಿರವಾಗಿಸಲು ಇಂತಹ ಗರೋಡಿಗಳು ಶಕ್ತಿ ಕೇಂದ್ರಗಳಾಗಿದ್ದಾವೆ. ಜನ್ಮ ಜೀವನವನ್ನ ಸಾರ್ಥಕವಾಗಿ ನಿರ್ಮಾಣ ಮಾಡಲು ಪೂರ್ವಜರ ಇಚ್ಛಾಶಕ್ತಿ ಪ್ರೇರಕವಾಗಿತ್ತು. ಜಾಗತೀಕರಣದ ನಡುವೆಯೂ ದೈವ ದೇವರುಗಳ ಶಕ್ತಿ ಆರಾಧನೆ ಮಹತ್ವವನ್ನ ಪಡಿತಾ ಇದೆ. ನನಗೊಳಿದ ಧಾರ್ಮಿಕ ಪಟ್ಟವನ್ನ ಧನಾತ್ಮಕವಾಗಿ ಸ್ವೀಕರಿಸಿ ಪರಿಣಾಮಕಾರಿಯಾಗಿಸಿ ಭಾವಿ ಜನಾಂಗಕ್ಕೆ ಕೈಗೊಪ್ಪಿಸುವಲ್ಲಿ ಶ್ರಮಿಸುವೆ. ದೇವರ ಸೇವೆಗೆ ಸದಾ ಸಿದ್ಧ. ಇದು ನನ್ನ ಸೌಭಾಗ್ಯ ಅಂತ ತಿಳಿಸಿದ್ರು. ಇದು ವಾಕಾಲದ ಪಟ್ಟಣ ವಾಕಾಲದ ಮಾಯನ ಆನೆಡು ದೀನಿ ಮುಟ್ಟ ಕೊರಂದು ಬತ್ತಿನ ಚಿತ್ತಿನ ಮಾಯಾದಾನಿ ಪಟ್ಟವು ಆ ಪಟ್ಟವನ್ನು ಏರುವಂಥ ಒಂದು ಸುಸಂದರ್ಭವನ್ನು ಅವರಿಗೆ ಒದಗಿ ಬಂತು. ಇವತ್ತಿನ ದಿವಸದಲ್ಲಿ ಈ ಮಹೋತ್ಸವವನ್ನು ಈ ಕ್ಷೇತ್ರದಲ್ಲಿ ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಆ ಧಾರ್ಮಿಕ ಪ್ರಕ್ರಿಯೆಗಳು ಅದೇ ರೀತಿಯಾಗಿ ಬ್ರಹ್ಮಬೇದರ್ಕಳ ಗರಡಿಯಲ್ಲಿ ಆಗತಕ್ಕಂತಹ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಿಶ್ಚಯ ಮಾಡಿಕೊಂಡಂತಹ ಸುಮುಹೂರ್ತದಲ್ಲಿ ಪಟ್ಟಾಭಿಷೇಕದ ಒಂದು ಅಧಿಕಾರ ವ್ಯಾಪ್ತಿಯನ್ನು ಚಂದ್ರಶೆಟ್ಟರವರು ವಹಿಸಿಕೊಂಡಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ. ಆ ಪ್ರಕಾರ ಇನ್ನು ಮುಂದಿನ ದಿವಸದಲ್ಲಿ ಎರಡೂ ಕ್ಷೇತ್ರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಅದೇ ರೀತಿಯಾಗಿ ಈ ಬ್ರಹ್ಮಬೇದರ್ಕಳ ಗರಡಿಯಲ್ಲಿ ಆಗತಕ್ಕಂತಹ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳು ಅವರ ಕೈಯಲ್ಲಿ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದು ಬರಲಿ. ಈ ಗರಡಿಯ ಪಟ್ಟಾಭಿಷೇಕ ಶ್ರೀಯುತ ಕುತ್ಪಾಡಿ ಚಂದ್ರಶೆಟ್ಟಿ ಅವರು ಈ ಪಟ್ಟಕ್ಕೆ ಏರಿದ್ದಾರೆ. ಈಗ ಇದು ಇತಿಹಾಸ ಪ್ರಸಿದ್ಧ ಇದ್ದ ಒಂದು ಸ್ಥಳ, ಒಳ್ಳೆಯ ಸ್ಥಳ, ಪೌರಾಣಿಕ ಇತಿಹಾಸ ಇದೆ. ಇದರ ಹಿಂದೆ ಕುತ್ಪಾಡಿ ಚಂದ್ರಣ್ಣನ ಹಿರಿಯರು ಹಾಗೆ ಅವರ ಮನೆಯವರು ಇದರ ಹಿಂದೆ ತುಂಬ ಪರಿಶ್ರಮ ಮಾಡಿದ್ದಾರೆ. ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕೂಡ ಹೊಂದಿದೆ. ಅವರಿಗೂ ಈ ಸಮಯದಲ್ಲಿ ನಾವು ಗೌರವ ಅರ್ಪಣೆ ಮಾಡಿ ವಂದನೆ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ.